ಪ್ರೋಗ್ರಾಮ್ ಅಂತ ಅವು 5 ಗಂಟೆ ಇನಿ ಬೈಯಾಗಿ 7 ಗಂಟೆ ಮುಟ್ಟ ಉಂಟು ಇನಿ ಕಾಂಡೆ 10 ಗಂಟೆ ಹಿಡಿದು ಶುರು ಆಗ್ತದೆ ಇತ್ತೆ ಬೈಯಾಗಿ 7 ಗಂಟೆ ಮುಟ್ಟ ಉಂಟು ಅವೇ ಕಾಂಡೆ ಇನಿ ಕಾಂಡೆ 10 ಗಂಟೆಗೆ ಶುರು ಆಯ್ನೆ ಬೈಯಾಗಿ 7 ಗಂಟೆ ಮುಟ್ಟ ಉಂಟು ಮಾತ ಸ್ವದೇಶಿ ವಸ್ತುಲೇನ ವಸ್ತು ಐಟಮ್ಸ್ ತ್ರಿಶಾನ ಆಟಿದ ಕೂಟ ನಂದು ಪ್ರೋಗ್ರಾಮ್ ಅಂತಿದೆ ಫುಡ್ ಫೆಸ್ಟ್ ಪ್ರೋಗ್ರಾಮ್ ಅವಳು ಸ್ಪೆಷಲ್ ಆದ ಮಟನ್ ತೂಕ ಮೂಲು ಡಿನ್ನರ್ಸ್ ಫ್ರೂಟ್ಸ್ ಮತ್ತೊಂದಿಗೆ ಅದೆಲ್ಲ ಹೋಯ್ ಬಲೆ ಫ್ರೆಂಡ್ಸ್ ಮೂಲು ಲಕ್ಕಿ ಕೂಪನ್ ಉಂಟಿಗೆ ದಾದ ಲಕ್ಕಿ ಕೂಪನ್ ಉಂಟು ತೂಕ ಬಲೆ ಫ್ರೆಂಡ್ಸ್ ಯಾವುದು ಲಕ್ಕಿ ಕೂಪನ್ ಗೊತ್ತಿಲ್ಲ ಮಾಡಲಿಕ್ಕುಂಟು ಪ್ರೋಗ್ರಾಮ್ ಆದ ನಂತರ ಮಾಡುವ ಅಥವಾ ನಾಳೆ ಮಾಡುವ ಅದರಲ್ಲಿ ಯಾವುದು ಆಫರ್ ಪ್ರೈಸ್ ಉಂಟಂತ ನನಗೆ ಗೊತ್ತಿಲ್ಲ ಗಾಡಿ ನಂಬರ್ ಗೊತ್ತುಂಟು ಗಾಡಿಯ ನಂಬರ್ ಗೊತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಇದು ರಿಮೇಡ್ ಪ್ರಾಡಕ್ಟ್ಸ್ ಅಂತ ಮಲ್ಟಿಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ ಅಂದರೆ ಎಲ್ಲ ಮಲ್ಟಿಪರ್ಪಸ್ ನಿಮಗೆ ಪಾತ್ರೆ ತೊಳೆಯಲಿಕ್ಕೆ ನೆಲ ಒರೆಸಲಿಕ್ಕೆ ವೆಹಿಕಲ್ ವಾಶಿಗೆ ಗ್ಲಾಸ್ ಕ್ಲೀನಿಂಗಿಗೆ ಎಲ್ಲದಕ್ಕೂ ಆಗುವಂಥದ್ದು ಕೈಗೆಲ್ಲ ಎಲರ್ಜಿ ಆಗೋದಿಲ್ಲ ಇದು ಬಟ್ಟೆ ವಾಶ್ ಮಾಡುವ ಕ್ಲೋತ್ ವಾಶಿಗೆ ಹೇಳಿದರೆ ಇದು ಈ ಬಾಟ್ಲಿಯ ಮುಚ್ಚಳದಲ್ಲಿ 5 kg ವಾಷಿಂಗ್ ಮಿಷಿನಿಗೆ 1 ರಿಂದ 1.5 ಮುಚ್ಚಳ ಅಷ್ಟೇ ಹಾಕಿ ಮತ್ತು ಇದು ಹಾಕಿದರೆ ಬೇರೆ ಪೌಡ್ರ್ ಆಗಲಿ ಬೇರೆ ಯಾವುದು ಹಾಕಬೇಕಾಗಿಲ್ಲ ಇದರಲ್ಲಿ ಸೋಪಿನ ಇದು ತೆಂಗಿನೆಣ್ಣೆ ಹರಳೆಣ್ಣೆ ಮತ್ತು ಗ್ಲಿಸರಿನ್ ಯೂಸ್ ಮಾಡಿದ ಬಾತಿಂಗ್ ಲಿಕ್ವಿಡ್ ಸ್ನಾನ ಮಾಡಲಿಕ್ಕೆ ಅದರಲ್ಲಿ ಇದು ಅಡಿಕೆ ಎಕ್ಸ್ಟ್ರಾಕ್ಟ್ ಹಾಕಿ ಮಾಡಿ ಅಡಿಕೆ ಇಲ್ಲೆಲ್ಲ ಹರ್ಬಲ್ ಪ್ರಾಡಕ್ಟ್ಸ್ SV ಸಂಜೀವಿನಿ ಆಯುರ್ವೇದಿಕ್ ಅಂತ ನೀನು ಅಲ್ಲಿ ತೋರಿಸ್ಬೇಕು ಇದು ಥೆರಪಿಯ ಫುಲ್ ಬಾಡಿ ಥೆರಪಿಯ ಐಸ್ ಕ್ರೀಮ್ ಉಂಟು ಯಾವುದೆಲ್ಲ ಫ್ಲೇವರ್ ಉಂಟು ಇದರಲ್ಲಿಯಾ ಹಲಸಿನ ಹಣ್ಣು ಮಾವಿನ ಹಣ್ಣು ನೇರಳೆ ಹಣ್ಣು ಬೊಂಡ ಅಡಿಕೆ ಗಾಂಧಾರಿ ಮೆಣಸು ಪುನಾರ ಪುಳಿ ಕಾಡು ಮಾವು ಅಷ್ಟೇನಾ ಹೌದು ಪೌಡ್ರು ಮತ್ತೆ ಐಸ್ ಕ್ರೀಮ್ಗೆ 50 ರೂಪಾಯಿ ಒಂದು ಸ್ಕೋಪಿಗೆ ಇಲ್ಲಿ ಎಂತ ಉಂಟು ಇಲ್ಲಿ ನಮ್ಮಲ್ಲಿ ಐಸ್ ಕ್ರೀಮ್ ಎಲ್ಲ ಉಂಟು ನ್ಯಾಚುರಲ್ ಐಸ್ ಕ್ರೀಮ್ ಹಲಸಿನ ಹಣ್ಣು ಬೊಂಡ ನೇರಳೆ ಅಡಿಕೆ ಗಾಂಧಾರಿ ಮೆಣಸು ಮತ್ತು ಕಾಟು ಮಾವು ಉಂಟು ಮತ್ತು ಜೇನು ಉಂಟು ತೆಂಗಿನ ಎಣ್ಣೆ ಉಂಟು ತೆಂಗಿನಕಾಯಿ ಉಂಟು ಮತ್ತು ಶುಗರಿಗೆ ಮದ್ದು ಉಂಟು ಮತ್ತು ಕಿಡ್ನಿ ಸ್ಟೋನಿಗೆ ಆಂಬಾದಾಮ್ ಫ್ಲೇವರ್ಸ್ ಆಂಬಾದಾಮ್ ಚಿಕ್ಕು ಬಾದಾಮ್ ಮತ್ತು ನ್ಯಾಚುರಲ್ ಡ್ರೈ ಫ್ರೂಟ್ಸ್ ಮತ್ತು ಅದು ಅಂದರೆ ಜಾಕ್ ಫ್ರೂಟ್ಸ್ ಅದಕ್ಕೆ ಡ್ರೈ ಫ್ರೂಟ್ಸ್ ಎಷ್ಟು ಐಸ್ ಕ್ರೀಮ್ 50 rupees ಈಚ್ ಫ್ರೆಂಡ್ಸ್ ಮೂಲ್ ಪ್ಲಾನ್ಸ್ ಮತ್ತೊಂದು ಸೀಡ್ಸ್ ಉಂಟು ಫ್ರೂಟ್ದ ಮೂಲ್ ಸೇವ್ ಅಂತಿದ್ದುಲೆ ಫ್ರೆಂಡ್ಸ್
ಯಾವುದು ಚಾಕ್ಲೇಟ್ ಎಲ್ಲ ವೆರೈಟಿ ಚಾಕ್ಲೇಟ್ ನೋಡಿ ವೆರೈಟಿ ಉಂಟಲ್ಲ. ಇದು ಕಡಲೆದ್ದು ಚಾಕ್ಲೇಟು, ಇದು ಲೈಮು, ಇದು ಇಮ್ಲಿ, ಇದು ಜೇಮ್ಸ್, ಇದು ಡ್ರೈ ಫ್ರೂಟ್ಸು, ಇದು ತೆಂಗಿನಕಾಯಿ, ಇದು ಜೀರಿಗೆ. ಎಷ್ಟು ಅದಕ್ಕೆಲ್ಲ? ಎಲ್ಲ 20 ರೂಪಾಯಿ. 20. ಫ್ರೆಂಡ್ಸ್, ನಮ್ಮ ಈ ರಟ್ಟೆಲ್ ಪರ್ಚೇಸ್ ಮಾಡ್ತ ಚಾಕ್ಲೇಟ್ ಇಮ್ಮಿಲಿದಲ್ಲ ತಾರ ಇದಲ್ಲ ಫುಲ್ ಡ್ರೆಸ್ ಮತ್ತೊಂದಿಗೆ ದಾದಾ ಮತ್ತು ನಂಗೆ ಎಂತ ಇಲ್ಲಿ ಯಾವ್ದು ಟೈಪ್ ಇದೆ ಡ್ರೆಸ್ ಎಲ್ಲ ಉಂಟು? ಖಾದಿ ಟೈಪ್ ಇದು ಡ್ರೆಸ್. ಖಾದಿ ಗ್ರಾಮೋದ್ಯೋಗ ಇಲಾಖೆ. ಒಂದು ಖಾದಿ ಶರ್ಟ್ ಮತ್ತು ಟಾಪ್ ಇದೆ. ಎಲ್ಲ ತ್ರಿಬಲ್ ಸ್ಟಿಚಿಂಗ್. ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತೇವೆ. 650 ಎರಡು ಪೀಸಾ? ಒಂದು ತೊಗೊಂಡ್ರೆ ಒಂದು ಫ್ರೀ. ಕಾಟನ್ ಪೀಸ್, ಪ್ಯೂರ್ ಕಾಟನ್, ಕೈ ಮಗ್ಗ. ಹೌದಾ? ನಮ್ಮಲ್ಲಿ ಬಂಡರ ಓವರ್ ಟೈಪ್ ಡ್ರೆಸ್ ഉണ്ട് ಬುಕ್ ಎಂಚೊಂಡುಂದಲ್ಲ ಫ್ರೆಂಡ್ಸ್. ಇತ್ತಮುಲು ತಾಲ ಯಕ್ಷಗಾನದ ತಾಲ ಮಾತಾಡದ ಪ್ರೋಗ್ರಾಮ್ ಉಂಟು ಅವೆನ್ ತೂಕ ಪ್ರಯೋಜನವನ್ನು ಇಷ್ಟ ನಮ್ಮಂದೋಪಿ ಪ್ರವರ್ತತೆ ಎಷ್ಟಂತ ಉಂಟು ಹೌದಲ್ಲ. ಮಂಗ ಇದು 200 ಬಗೆಯ ನಗೆ. ಎಷ್ಟನೇ ನಗೆ ಇದು ಈಗ ಆರಂಭ ಉಂಟು. ಎದುರಿಗೆ ಸಾಲಾಗಿಟ್ಟ ಆಸನಗಳಲ್ಲಿ ಕೆಲವು ಬರಿದಾಗಿ ಉಂಟಲ್ಲ, ಉಂಟು. ಅದು ನಮ್ಮ ಕ್ರಮ. ನಿಯೋಗಿಗಳು, ದೇವತೆಗಳು, ಋಷಿಗಳು ರಾವಣನ ಸಭೆಗೆ ಮತ್ತೆ ನಮ್ಮ ಎಕ್ಕಡ ಬರ್ತದ ಐಸ್ ಕ್ರೀಮ್ ತುಯ್ಯಾರ ಅಲ್ತ ಐಸ್ ಕ್ರೀಮ್ ತೆತ್ತೊಂದುಲ್ಲೆತ್ತ ಮ್ಯಾಂಗೋ ಫ್ಲೇವರ್ ಚೂಸ್ ಮಂತೆ ಏತ್ಕೊಡು ಮ್ಯಾಂಗೋ ಫ್ಲೇವರ್ ಒಂಜಿ ಕೊರಿಯೆ ಬನ ಮ್ಯಾಂಗೋ ಫ್ರೆಂಡ್ಸ್. ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ತೆತ್ತ ಟೇಸ್ಟ್ ತೂಕ ಎಂಚೊಂಡು ಸೂಪರ್ ಉಂಟು. ಎಷ್ಟುಂಟು ಐಸ್ ಕ್ರೀಮ್? ಓಕೆ ಎಂಕ್ಲ ಸೂಪರ್ ಉಂಟು. ಪ್ರೋಗ್ರಾಮ್ ಮಾಡ್ತಾರಾ? ಅವು 5 ಗಂಟೆ ಇನಿ ಬೈಯಾಗಿ 7 ಗಂಟೆ ಮುಟ್ಟ ಉಂಟು. ಇನಿ ಕಾಂಡೆ 10 ಗಂಟೆ ಹಿಡಿದು ಶುರು ಆಗ್ತದೆ. ಇತ್ತೆ ಬೈಯಾಗಿ 7 ಗಂಟೆ ಮುಟ್ಟ ಉಂಟು. ಅವೇ ಕಾಂಡೆ 10 ಗಂಟೆಗೆ ಶುರುವಾಯಿನಿ. ಬೈಯಾಗಿ 7 ಗಂಟೆ ಮುಟ್ಟ ಉಂಟು. ಮಾತ ಸ್ವದೇಶಿ ವಸ್ತು ಐಟಮ್ಸ್ ಮಾರು ನಂಚಿನ ಕೌಂಟರ್ಸ್ ಬೈದುಂಡು. ಒಕ್ಕ ಮರಿಯಾಲಡು ತಿನ್ಪು ನಂಚಿನ ಸ್ಪೆಷಲ್ ಡಿಶಸ್ ಫುಡ್ ಐತಾನೆ ಕೌಂಟರ್ಸ್ ಉಂಡು. ಮಸ್ತ್ ಜನ ಬೈದೇರು ಪೂರ ಐನ ತಿಂದದು ಫುಡ್ ಪೂರ ತಿಂದದು ಭಾರಿ ಖುಷಿ ಪಟ್ಟು ಬಂಡೇರು. ಭಾರಿ ಲಾಯ್ಕ್ ಆಗ್ತದೆ ಕಾರ್ಯಕ್ರಮ. ಅವು ಅತ್ತಂದೆ ಒಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲ ಇತ್ತಂಡು. ಕಾಂಡೆ ಹಿಡ್ದೆ ಇತ್ತಂಡು. ಕಾಂಡೆ ಫಸ್ಟಿಗೆ ಸಂಗೀತ ಬಹಾರ್ ಪಂಪುನ ಒಂಜಿ ಮ್ಯೂಸಿಕ್ ಟೀಮ್ ದಕ್ಕಲು ಬರ್ತಿರ್ತೇವೆ. ಅಕ್ಕಲೇನ ಒಂಜಿ ಸಂಗೀತ ಕಾರ್ಯಕ್ರಮ ಹಿಡ್ದು ಬುಕ್ಕ ಯುವ ವಾಹಿನಿ ಮಂಗಳೂರು ಘಟಕ ಅಕ್ಕಲೇನ ಒತ್ತಿಡ್ದಲ್ಲ ಒಂಜಿ ಭಜನೆ ಸಂಗೀತ ಅಂಚನೆ ಆಟಿದ ಬಗ್ಗೆ ವಿಶೇಷ ಒಂಜಿ ಕಾರ್ಯಕ್ರಮ ಪೂರ ಇರ್ತದೆ. ಇತ್ತೆ ಬೈಯಾಗಿ 4 ಗಂಟೆ ಬೊಕ್ಕ ಯಕ್ಷಗಾನ ತಾಳಮದ್ದಲೆ ಅವನುಂಡು. ಅವಲ ನಮ್ಮ ಜಿಲ್ಲೆದ ಪ್ರಸಿದ್ಧ ಕಲಾವಿದರ ಒಂದು ಕೂಡುವಿಕೆಡ ಅವನುಂಡು. ಒಟ್ಟಾರೆ ಪನ್ಪುನಾಂಡಾಗಿ ಮರಿಯಲಾಡ ಈ ಆಟಿ ತಿಂಗಳು ಮಾತಾ ಮುಲ್ಪದ ಜನಕಲೆಗೆ ಒಂಜಿ ನಮ್ಮ ಆಟಿ ಸಮಯಡು ಒಂಜಿ ನಮ್ಮ ಸಂಸ್ಕೃತಿ ಕಲ್ಚರ್ ಬಗ್ಗೆ ಒಂಜಿ ಮಾತರೆಗಳ ಒಂಜಿ ಆಯ್ತ ಅರಿವು ಕೊಡವರ ನೆನಪು ಮಲ್ಪೋಡು ಪನ್ಪುನಂಚಿನ ಉದ್ದೇಶಡ್ ನಮ್ಮ ಕಾರ್ ಸೇಲ್ ಮಲ್ಪಿನ ಕಂಪನಿ ಅಂಡಲ ಮುಂದಿನ ಒಂಜಿ ಆಯೋಜನೆ ಮಲ್ಪು ಎಂಕುಲು ಇತ್ತ ಗುಂಬೊಡ್ದುಲ ಎಂಕುಲು ಈ ನಮ್ಮ ಕಲೆ ಸಂಸ್ಕೃತಿದ ವಿಷಯಡ್ ಬೇತೆ ಬೇತೆ ಈವೆಂಟ್ ಓಲೋಲು ಆಪುಂಡು ಅವಳು ಎಂಕುಲು ಸಹಭಾಗಿತ್ವ ಇತ್ತುಂಡು. ಅಂಡ ಈ ಸರ್ತಿ ನಮ್ಮ ಶೋರೂಮ್ದ ಉಲಾಯಿಡೆ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ಪೊಡು ಬಂದು ಒಂಜಿ ಆಲೋಚನೆ ಮಲ್ಪು ಮಾಡ್ತೇವೆ. ಅಂಚ ಮಾತ ಎಡ್ಡೆ ಸಹಕಾರ ಕೊಡ್ತೇವೆ. ಮಾದರಿಗಳ ಕೃತಜ್ಞತೆ. ತ್ರಿಶಾನ ಮಸ್ತ್
ಖುಷಿಲ ಅಂಡ್ ಶೋಕ್ಲ ಎತ್ತಿನ ಅರೇಂಜ್ಮೆಂಟ್ ನಿಗ್ಲೆಗ್ಲ ಶೋಕ್ ಆದ ನೆಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ಲ ಮನ್ಪೊಲೆ ಏರ್ ಮಾತ್ರ ಸಬ್ಸ್ಕ್ರೈಬ್ ಮಂತಿದ್ದೆ ಸಬ್ಸ್ಕ್ರೈಬ್ ಮನ್ಪಲೆ ಫ್ರೆಂಡ್ಸ್ ಬಾಯ್. ಫ್ರೆಂಡ್ಸ್ ಇತ್ತೆ ನಮ್ಮ ಅಮೂಲ್ ಐಸ್ ಕ್ರೀಮ್ ಜೊತೆ ಬೈದ ಐಸ್ ಕ್ರೀಮ್ ಆರ್ಡರ್ ಮಾಡ್ತಿದ್ದೆ ಎಂತೊಂದು ಟೇಸ್ಟ್ ಮತ್ತು ತೂಕ ಇದು ಚಾಕ್ಲೇಟ್ ಫ್ಯಾಂಟಸಿ ಇದು ರಾಯಲ್ ಪರ್ಪೆಟ್ ಆಯ್ತಾ ಟೇಸ್ಟ್ ತೂಕ ಇತ್ತೆ ರಡ್ಡೆ ಆರ್ಡ್ರ್ ಮಾಡ್ತೀನಿ ರಡ್ಡೆಲ್ಲ ಎನ್ನ ಆರ್ಡ್ರ್ ಮಾಡ್ತೀನಿ ಅನ್ನೊಂದು ಚಾಕ್ಲೇಟ್ ಫ್ಯಾಂಟಸಿ ಸೂಪರ್ ಎಂತ ಸೂಪರ್ ಕಾಫಿ ಟೇಸ್ಟ್